ಅಮ್ಮ ಮರಿಯೇ, ಅಮ್ಮ ಮರಿಯೇ, ನಮೋ ನಮೋ ತಾಯೇ, ನಮ್ಮ ಹರಿಹರ ಮಾತೆ. ನಾಮಕ್ಕೆ ಆರಾಧನೆ, ಭೂಮಿ ಆಕಾಶ ಉಂಟು ಮಾಡಿದ ದೇವಾದಿದೇವನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಮನುಕುಲ ರಕ್ಷೆಗೆ ಪ್ರಿಯ ಪುತ್ರನ ಬಲಿ ಕೊಟ್ಟ ತಂದೆಗೆ ಆರಾಧನೆ, ಪರಿಪೂರ್ಣ ಪರಿಶುದ್ಧ ಪರಮೋನ್ನತ ಪರಮ ಪವಿತ್ರನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಅಬ್ರಹಾಂ ಇಸಾಕ್ ಯಾಕೋಬರ ಯೆಹೋವ ದೇವರಿಗೆ ಆರಾಧನೆ, ಮೋಶೆ ಏಲಿಯ ದಾವೀದನ ಕರ ಹಿಡಿದ ಕರ್ತನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಪರಮ ಪ್ರಸಾರದಲ್ಲಿ ನಮಗಾಗಿ ಜೀವಿಸುತ್ತಿರುವಂತಹ ಪ್ರಭು ಯೇಸುವೆ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರದಲ್ಲಿ ಈ ದಿನ ನಾವು ಈ ಆರಾಧನೆಯನ್ನು ಮಾಡುತ್ತಾ ಇರಬೇಕಾದರೆ ನಮ್ಮ ಮನೆಗಳಲ್ಲಿಯೇ ಇದ್ದು ಈ ಆರಾಧನೆಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ. ಹರಿಹರದ ಆರೋಗ್ಯ ಮಾತೆಯ ಬಿನ್ನಹಕ್ಕೆ ಸರ್ವ ಭಕ್ತಾದಿಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೋವಿಡ್-19 ಈ ವಿಚಿತ್ರ ಕಾಯಿಲೆ ಇಡೀ ವಿಶ್ವವನ್ನು ಹಿಡಿದಿಟ್ಟುಕೊಂಡಿರಬೇಕಾದರೆ ಈ ಆರಾಧನೆಯ ಮೂಲಕ ಸೌಖ್ಯದಾಯಕ ಪ್ರಭು ಯೇಸುವೇ ಆಶೀರ್ವಾದದ ಮಳೆಯನ್ನು ನಮ್ಮ ಮೇಲೆ ಸುರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರಭು ಯೇಸುವೇ, 32 ವರ್ಷಗಳ ಕಾಲ ಪಾರ್ಶ್ವವಾಯು ರೋಗದಿಂದ ಬಳಲುತ್ತಿದ್ದವನಿಗೆ ನೀವು ಕೇಳಿದಂತಹ ಮಾತು, ನಿನಗೆ ನಾನು ಏನು ಮಾಡಬೇಕು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ಹೌದು ಸ್ವಾಮಿ ಎಂದಾಗ ಆತನನ್ನು ಸ್ವಸ್ಥ ಮಾಡಿದ್ದೀನಿ. 12 ವರ್ಷಗಳ ಕಾಲ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದಂತಹ ಮಹಿಳೆಯು ಆತನ ಬಟ್ಟೆಯ ಅಂಚನ್ನು ನಾನು ಮುಟ್ಟಿದರೆ ಸಾಕು ಗುಣ ಹೊಂದುತ್ತೇನೆ. ಆ ಕ್ಷಣದಲ್ಲಿಯೇ ಆ ರೋಗ ಆಕೆಯನ್ನು ಬಿಟ್ಟು ಹೋಯಿತು. ರೋಗ ಸೌಖ್ಯಕ್ಕಾಗಿ ಆರೋಗ್ಯ ಮಾತೆಯ ಈ ಪುಣ್ಯ ತಾಣದಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇರಬೇಕಾದರೆ ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿ, ಜೀವಂತ ಸರ್ವೇಶ್ವರನಾಗಿ ನಮ್ಮನ್ನು ಮುನ್ನಡೆಸ್ತಿರುವಂಥ ಪ್ರಭು ಯೇಸುವೆ, ಈಗೋ ನಿಮಗೆ ನಮ್ಮ ಆರಾಧನೆ. ಸರ್ವ ವರದಾನಗಳನ್ನು ನಮಗೆ ಕರುಣಿಸುವಂಥ ಪ್ರಭು ಯೇಸುವೆ, ಇದು ನಿಮಗೆ ನಮ್ಮ ವಂದನೆ. ಪ್ರಭು ಯೇಸುವೆ, ಈ ದಿನ ನಾವು ಈ ಆರಾಧನೆಯನ್ನು ಮಾಡುತ್ತಾ ಇರಬೇಕಾದರೆ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವಂಥ ಸರ್ವೇಶ್ವರ ನೀವಾಗಿದ್ದೀರ.
ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿರುವ ನಿಮ್ಮ ಬಳಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಯೇಸುವೆ, ನೀವೇ ನುಡಿದಂತಹ ಮಾತು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೊಬ್ಬ ಪೋಷಕರನ್ನು ಕಳುಹಿಸಿಕೊಡುತ್ತೇನೆ, ಅವರು ನಿಮಗೆ ನ್ಯಾಯ, ನೀತಿ, ಸತ್ಯ ಮಾರ್ಗದ ತಿಳುವಳಿಕೆಯನ್ನು ನೀಡುತ್ತಾರೆ ಅಂತೇಳಿ ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಾವು ಕೂಡ ಅನಾಥರು ಎನ್ನುವಂತಹ ಭಾವನೆ ಮೂಡುತ್ತದೆ. ಕುಟುಂಬ ವರ್ಗದ ಎಲ್ಲ ಸದಸ್ಯರಿದ್ದರೂ ಕೂಡ, ಅಕ್ಕ ತಂಗಿ ಅಣ್ಣ ತಮ್ಮಂದಿರಿದ್ದರೂ ಕೂಡ, ತಂದೆ ತಾಯಿಂದರಿದ್ದರೂ ಕೂಡ ಅನಾಥ ಭಾವನೆ ಮೂಡಿದಾಗ ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡದ ಸರ್ವೇಶ್ವರ ನೀವಾಗಿದ್ದೀರಾ. ಯೆಶಾಯ ಪ್ರವಾದಿಯ ಗ್ರಂಥ 49ನೇ ಅಧ್ಯಾಯ 15ನೆಯ ಮತ್ತು 16ನೆಯ ವಚನದಲ್ಲಿ ನೀವು ನುಡಿದ ಮಾತು, ಹೆತ್ತ ತಾಯಿ ತನ್ನ ಮಗುವನ್ನು ಎಂದಾದರೂ ಮರೆಯುವುದುಂಟೆ? ಒಂದು ವೇಳೆ ಆಕೆ ಮರೆತರೂ ಕೂಡ ನಾನು ನಿನ್ನನ್ನು ಮರೆಯುವುದಿಲ್ಲ. ಈಗ ನೋಡು, ನನ್ನ ಅಂಗೈಯಲ್ಲಿ ನಿನ್ನ ಚಿತ್ರವನ್ನು ಬಿಡಿಸಿದ್ದೇನೆ. ಪ್ರಭು ಯೇಸುವೆ, ನಾವು ನಿಮಗೆ ಅಷ್ಟು ಹತ್ತಿರದವರಾಗಿದ್ದೇವೆ. ಪ್ರಾರ್ಥನೆಯ ಬಲದಿಂದ ಜೀವಿಸುವ ನಮಗೆ ವರದಾನದ ಮಳೆಯನ್ನು ಸುರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅನಾಥರನ್ನಾಗಿ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಿಮಗೊಬ್ಬ ಪೋಷಕರನ್ನು ಕಳುಹಿಸಿಕೊಡುತ್ತೇನೆ ಎಂದು ಹೇಳಿ ಪಂಚದಶಮಿ ಹಬ್ಬದ ದಿನ ಪ್ರೇಷಿತರ ಮೇಲೆ ಆತ್ಮರ ಮಳೆಯನ್ನು ಸುರಿಸಿದ, ಕೆನ್ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ಇಳಿದು ಬರುವ ಹಾಗೆ ಮಾಡಿದಂತಹ ನಿಮಗೆ ವಂದನೆಯನ್ನು ಸಮರ್ಪಿಸಿ ನಾವೆಲ್ಲರೂ ಈಗ ಪವಿತ್ರಾತ್ಮರ ಗೀತೆಯನ್ನು ಹಾಡೋಣ. ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಇಳಿದು ಬರುವ ದೇವರು, ಆಶೀರ್ವದಿಸುವ ದೇವರು, ಅನುಗ್ರಹಿಸಿ ನಮ್ಮನ್ನು ಕಾಪಾಡುವ ದೇವರ ಬಳಿಯಲ್ಲಿ ಬೇಡಿಕೊಳ್ಳೋಣ. ಪವಿತ್ರಾತ್ಮರೇ ಇಳಿದು ಬನ್ನಿರಿ, ಪವಿತ್ರಾತ್ಮರೇ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಿರಿ. ಪವಿತ್ರಾತ್ಮರು ಆಶೀರ್ವದಿಸಿರಿ, ಪವಿತ್ರಾತ್ಮ ಅನುಗ್ರಹಿಸಿರಿ. ಪವಿತ್ರಾತ್ಮರು ಕೋವಿಡ್-19 ಕಾಯಿಲೆ ವಿಶ್ವದಲ್ಲಿ ಕೊಂಡಿರುವಾಗ ಆತ್ಮರೇ ನಿಮ್ಮ ಬಲದ ಅವಶ್ಯಕತೆ ನಮಗಿದೆ. ಅದಕ್ಕಾಗಿ ನಾವೀಗ ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರ ಅನುಗ್ರಹಕ್ಕಾಗಿ, ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ. ಇಳಿದು ಬನ್ನಿರಿ ಪವಿತ್ರಾತ್ಮರೇ, ದಹಿಸುವ ಅಗ್ನಿಯೇ, ಈ ಅನಾರೋಗ್ಯ ಪೀಡಿತ ವಿಶ್ವದಿಂದ ಬಿಡುಗಡೆಯನ್ನು ನೀಡಲು ಶಕ್ತಿಯ ತುಂಬಲು ಬನ್ನಿರಿ ಪವಿತ್ರಾತ್ಮರೇ. ದಾಸನಿಗೆ ನಿಮ್ಮ ವರದಾನದ ಅವಶ್ಯಕತೆ ಇದೆ ಸ್ವಾಮಿ. ಕರಗಳನ್ನು ಮೇಲಕ್ಕೆ ಪ್ರಾರ್ಥಿಸೋಣ. ಪ್ರಿಯರೇ, ಪಾವನಗೊಳಿಸಲು ಬನ್ನಿರಿ ಪವಿತ್ರಾತ್ಮ, ಆಶೀರ್ವದಿಸಲು ಬನ್ನಿರಿ ಪವಿತ್ರಾತ್ಮ, ಅನುಗ್ರಹಿಸಲು ಬನ್ನಿರಿ ಪವಿತ್ರಾತ್ಮರೇ, ಕರಗಳನ್ನು ಸಾಕ್ಷಿ ಪ್ರಾರ್ಥಿಸ್ತಾ ಇದ್ದೇವೆ. ಜ್ವಾಲೆಯನ್ನು ಹಬ್ಬಿಸಲು, ದುಷ್ಟತನವನ್ನು ಹೋಗಲಾಡಿಸಲು, ವರದಾನದ ಮಳೆಯನ್ನು ಸುರಿಸಲು ಪವಿತ್ರಾತ್ಮ ಎಂತಹ ವರದಾನವನ್ನು ಕರುಣಿಸುವ ಆತ್ಮರು ನಮ್ಮ ಮೇಲೆ ಹಿಡಿದು ಬರ್ತಾ ಇದ್ದಾರೆ. ಅನುಗ್ರಹಿಸಿ ಆಶೀರ್ವದಿಸುವ ದೇವರು ಪಂಚಶತನ ದಿನ ಇಳಿದು ಬಂದಂತಹ ಅದೇ ಪವಿತ್ರಾತ್ಮರ ಆಗಮನಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕಾದ್ರೆ ನಮ್ಮ ಕುಂದು ಕೊರತೆಗಳನ್ನು ಹೋಗಲಾಡಿಸಿ ಶಕ್ತಿಯನ್ನು ತುಂಬುವ ಪವಿತ್ರಾತ್ಮರಿಗಾಗಿ ನಾವು ಬೇಡುತ್ತೇವೆ.
ಇಳಿದು ಬನ್ನಿರಿ ಪವಿತ್ರ ಆಶೀರ್ವದಿಸಿರಿ ಮಳೆಯಾಗಿ ವರದಾನವನ್ನು ಆಶೀರ್ವಾದ ಆಶೀರ್ವದಿಸಿರಿ ಪವಿತ್ರ ಅನುಗ್ರಹಿಸಿರಿ ಪವಿತ್ರ ಪವಿತ್ರಾತ್ಮರ ವರದಾನವನ್ನು ನಾವು ಪಡೆದುಕೊಂಡಿದ್ದೇವೆ. ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ 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 ಹಾಲೆಲೂಯ. ಜೀವಿಸುವರ ಮಧ್ಯೆ ಇರುವಂಥ ಜೀವತ್ತ ಸರ್ವೇಶ್ವರನೇ, ಪವಿತ್ರಾತ್ಮ ಭರಿತರನ್ನಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ಈ ಆರಾಧನೆಯಲ್ಲಿ ನಾವು ಭಾಗವಹಿಸ್ತಾ ಇರಬೇಕಾದ್ರೆ ನಾವು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು ಕರುಣಿಸಿರಿ, ಆಶೀರ್ವಾದದ ಮಳೆಯನ್ನು ನೀಡಿರಿ, ಅನುಗ್ರಹಿಸಿ ಕಾಪಾಡಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ. ಹಾಲೆಲೂಯ 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಪರಮಪ್ರಸಾದದ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಕೂಡ ಇರಲು ಸಾಧ್ಯವಿಲ್ಲ. ಜೀವಿಸುವ ದೇವರು, ಜೀವಂತವಾಗಿ ಇರುವಂತಹ ಜೀವದಾಯಕ ರೊಟ್ಟಿ ಪವಿತ್ರ ಪರಮಪ್ರಸಾದವಾಗಿದೆ. ಆ ಪರಮಪ್ರಸಾದದ ಸ್ತುತಿಯನ್ನು ಮಾಡುತ್ತಾ ಗೀತೆಯನ್ನು ನಾವು ಹಾಡುವುದಕ್ಕಿಂತ ಮುಂಚೆ ಎಲ್ಲರೂ ಭಕ್ತಿಯಿಂದ ಹೇಳೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ 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 ಹಾಲೆಲೂಯ. ಪ್ರಿಯರೇ, ಪರಮಪ್ರಸಾದವು ಅಳೆದು ಹೋಗದ ಮನ್ನವಾಗಿದೆ. ಪರಮ ಪ್ರಸಾದದಲ್ಲಿ ಜೀವಿಸುವ ದೇವರು ನಮ್ಮನ್ನು ಎಂದೆಂದೂ ಆಶೀರ್ವದಿಸುವ ದೇವರಾಗಿದ್ದಾರೆ. ಅದೇ ಪ್ರಭು ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪರಮ ಪ್ರಸಾದದಲ್ಲಿ ಜೀವಿಸುವ ಪ್ರಭು ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸಿ ಈ ಗೀತೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಹಾಡೋಣ. ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ, ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ, ಪಾವನ ಜೀವನಕ್ಕೆ ನಿತ್ಯ ಮೂಲ ಆಧಾರವೇ, ಪಾವನ ಜೀವನಕ್ಕೆ ನಿತ್ಯ ಮೂಲ ಆಧಾರವೇ. ಆರಾಧನೆ ಕರಗಳನ್ನು ಮೂಲಕ ಪ್ರಾರ್ಥಿಸೋಣ. ಪರಮ ಪ್ರಸಾದ ಯೇಸುವೇ, ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ, ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ, ಯೇಸು ಕ್ರಿಸ್ತರೇ, ಪರಮ ಪ್ರಸಾದದಲ್ಲಿ ಜೀವಿಸುವ ದೇವರು, ನಿಮಗೆ ನಮ್ಮ ಆರಾಧನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ.
ರೊಟ್ಟಿಯು ನೀವೇ ಪಾಪವ ತೊಳೆಯುವ ಪಾನವು ನೀವೇ ಜೀವವೀಯುವ ರೊಟ್ಟಿಯು ನೀವೇ ಪಾಪವ ತೊಳೆಯುವ ಪಾನವು ನೀವೇ ಅತಿಶಯ ಪೂಜ ಸಂಸ್ಕಾರದಲ್ಲಿ ನಿಮ್ಮಯ ಅನುಭವ ನಮಗ ಅನುಭವವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಪೂಜ ಈ ಸಂಸ್ಕಾರದಲ್ಲಿ ನನ್ನ ಅನುಭವವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ ಸ್ವಾಮಿ. ಅನುಭವ ನಮಗಾಗಲಿ ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡುತ್ತಾ ಹೋಗೋಣ. ಆರಾಧನೆ ಪ್ರಭುವೇ, ಪರಮ ಪ್ರಸಾರದಿಂದ ಪ್ರಭು ಯೇಸುವೇ ನಿನಗೆ ಆರಾಧನೆ. ಆರಾಧನೆ ಪ್ರಭು ಯೇಸುವೇ, ಪ್ರಭು ಯೇಸುವೇ ನಿನಗೆ ನಮ್ಮ ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ ಪ್ರಭು ಯೇಸು ಕ್ರಿಸ್ತರೇ. ನಮ್ಮ ಪ್ರಸಾರದಲ್ಲಿ ಜೀವಿಸುವ ಪ್ರಭು ಯೇಸುವಿಗೆ ಸ್ತೋತ್ರ ಹೇಳೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯ ಕ್ಷೇತ್ರದಲ್ಲಿ ಈ ಆರಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ಸರ್ಕಾರದ ಕಾನೂನಿನ ಪ್ರಕಾರ 10 ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳು, 65 ವರ್ಷ ದಾಟಿರುವಂತಹ ಹಿರಿಯರು ಮನೆಗಳಲ್ಲಿಯೇ ಇದ್ದು ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಕೋವಿಡ್-19 ಈ ಕಾಲಿನ ವಿಶ್ವದಾದ್ಯಂತ ಹರಡಿರಬೇಕಾದ್ರೆ, ಅದರಲ್ಲೂ ಭಾರತದಲ್ಲಿ ಇದು ತನ್ನ ತಾಂಡವವನ್ನು ಆಡುತ್ತಾ ಇರುವಂಥ ಈ ಸಂದರ್ಭದಲ್ಲಿ ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ರಕ್ಷಿಸುವ ದೇವರು, ಗುಣಪಡಿಸುವ ದೇವರು, ವೈದ್ಯರಾಗಿರುವ ಪ್ರಭು ಯೇಸುವಿನ ಬಳಿಯಲ್ಲಿ ನಾವೆಲ್ಲರೂ ಭಕ್ತಿಯನ್ನು ಬೇಡುತ್ತಾ ಇದ್ದೇವೆ. ಪ್ರಭು ಯೇಸುವೆ, ಈ ರೋಗದಿಂದ ಈ ವಿಶ್ವಕ್ಕೆ ಬಿಡುಗಡೆಯನ್ನು ದಯಪಾಲಿಸು ಎಂದು ಬೇಡಿಕೊಳ್ತಾ ಇದ್ದೇವೆ. ನಂಬಿಕೆಯಿಂದ ಪ್ರಾರ್ಥಿಸುವಾಗ ವರದಾನದ ಮಳೆಯನ್ನು ಸುರಿಸುವ ನಿಮ್ಮ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹರಿಹರದ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ವರದಾನದ ಮಳೆಯನ್ನು ನಮಗೆ ನೀಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಪ್ರಭು ಯೇಸುವೇ ನಿಮಗೆ ಸ್ತುತಿ ಸ್ತೋತ್ರ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಒಟ್ಟಾಗಿ ಸೇರಿ ನಾವೀಗ ಈ ಗೀತೆಯನ್ನು ಹಾಡ್ತಾ ಇರಬೇಕಾದ್ರೆ, ಯೇಸುವೆ ಸ್ತೋತ್ರ, ನಮ್ಮ ಹೃದಯವನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ ಯೇಸುವೇ ನಿನಗೆ ವಂದನೆ ಎಂದು ನುಡಿದು ಜೀವದ ಹೊನಲಾಗಿರುವಂತಹ ನಿಮ್ಮ ಬಳಿಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ವರದಾನವನ್ನು ಅನುಗ್ರಹವನ್ನು ನಮಗೆ ಕರುಣಿಸಿರಿ ಪ್ರಭು ಯೇಸುವೆ. ಯೇಸುವೆ ಸ್ತೋತ್ರ. ಹೃದಯದಲ್ಲಿ ಅವರಿಗೆ ವಂದನೆಯನ್ನು ಸಮರ್ಪಿಸಿ ಈಗ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಗೀತೆಯನ್ನು ಹಾಡೋಣ. ಯೇಸುವೆ ಸ್ತೋತ್ರ, ಹೃದಯವನ್ನು ಅರ್ಪಿಸುತ್ತ ಸ್ತೋತ್ರ ಪ್ರಭು ಯೇಸುವೆ. ಮನದಲ್ಲಿ ವಂದನೆಯನ್ನು ಸಮರ್ಪಿಸಿ ನಿನಗೆ ಸ್ತೋತ್ರ ಸ್ವಾಮಿ. ನನ್ನನ್ನೇ ನಿನಗೆ ಅರ್ಪಿಸ್ತಾ ಇದ್ದೇನೆ ಸ್ವಾಮಿ. ನಿನ್ನಿಂದಲೇ ಜೀವಿಸಲು ಶಕ್ತಿಯನ್ನು ನೀಡಿದೆ. ಹೃದಯವನ್ನು ಅರ್ಪಿಸುತ್ತ ಸ್ವಾಮಿ ನಿನಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ನನಗೆ ವಂದಿಸುತ್ತ ನಿನಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ನನ್ನನ್ನೇ ನಿನಗೆ ಅರ್ಪಿಸ್ತಾ ಇದ್ದೇವೆ ಪ್ರಭು ಯೇಸುವೆ. ಎಂದೆಂದಿಗೂ ನಿಮ್ಮಲ್ಲಿ ಜೀವಿಸಲು ಬಯಸ್ತೇವೆ ಸ್ವಾಮಿ.
ಅನುಗ್ರಹವನ್ನು ಕರುಣಿಸುವ ದೇವರು ನೀವು. ಪರಮ ಪ್ರಸಾದದ ಆರಾಧನೆಯಿಂದ ಎಷ್ಟೊಂದು ಅದ್ಭುತಗಳು ಈ ವಿಶ್ವದಲ್ಲಿ ನಡೆದಿವೆ. ಈ ಒಂದು ಅದ್ಭುತಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕೊರೋನಾ ವೈರಸ್ಸಿನ ಈ ಸೋಂಕಿನಿಂದ ಬಿಡುಗಡೆಗಾಗಿ ನಾವೆಲ್ಲರೂ ಕೂಡ ಬೇಡಿಕೊಳ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ದೇವರ ಕಿವಿಯನ್ನು ಸೇರುವಂತೆ ಆಗಲಿ ಎಂದು ನಾವು ಬೇಡಿಕೊಳ್ತಾ ಇದ್ದೇವೆ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರನ್ನು ನಾವು ಬೇಡಿಕೊಳ್ತಾ ಇದ್ದೇವೆ. ನಮ್ಮ ಬಾಳಿನ ಬೆಳಕು ನೀವೇ ಪ್ರಭು ಯೇಸುವೆ. ನಮ್ಮ ಉಡಲಿನ ಉಸಿರು ಪ್ರಭು ಯೇಸುವೆ ನೀವೇ ಆಗಿದ್ದೇವೆ. ನೀವೇ ನಮ್ಮ ಬಾಳಿನ ಬೆಳಕಾಗಿದ್ದೀರ ಪ್ರಭು ಯೇಸುವೆ. ಒಡಲಿನ ಉಸಿರು ಒಡಲಿನ ಉಸಿರು ನೀವಾಗಿದ್ದೀರಿ. ನಿಮ್ಮ ನಾಮವು ಎಂದೆಂದಿಗೂ ನಮ್ಮಲ್ಲಿ ನುಡಿಸಲ್ಪಡಲಿ ಪ್ರಭು ಯೇಸುವೆ. ಸಾರುವೆ ಜಗದಿ ನನ್ನ ಪೂಜ್ಯ ನಾಮವನ್ನು ಜಗತ್ತಿಗೆಲ್ಲ ಸಾರುವ ಶಕ್ತಿಯನ್ನು ನೀಡಲು ನಿನಗೆ ಸ್ತುತಿ ಸ್ವಾಮಿ, ವಂದನೆ, ಆರಾಧನೆ ಪ್ರಭು ಯೇಸುವೆ. ಜೀವಿಸುವ ದೇವರಾಗಿರುವ ನಿನಗೆ ಆರಾಧನೆ ಸ್ವಾಮಿ. ಮನದಲ್ಲೂ ನಿನಗೆ ವಂದನೆ ಪ್ರಭು ಯೇಸುವೆ. ನಾವು ಎಂಥವರಾಗಿದ್ದರೂ ಕೂಡ ನಮ್ಮ ಮೇಲೆ ಅನುಗ್ರಹವನ್ನು ನೀಡುವ ಪ್ರಭು ಯೇಸುವೆ, ನಿನಗಾಗಿ ಜೀವಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿಕೊಡಿ. ಸ್ತೋತ್ರ ಪ್ರಭು ಯೇಸುವೆ. ಎಲ್ಲರೂ ಒಟ್ಟಾಗಿ ಹೇಳೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ 20ನೇ ವಚನದಲ್ಲಿ ಪ್ರಭು ಯೇಸು ನುಡಿಯುವಂತಹ ಮಾತು, ಸದಾ ಕಾಲ ನಾನು ನಿಮ್ಮೊಡನೆ ಇರುತ್ತೇನೆ. ಅದೇ ಮಾತಿನಲ್ಲಿ ನಾವು ನಂಬಿಕೆಯನ್ನು ಇರಿಸಿ ಆರಾಧನೆಯನ್ನು ಮಾಡ್ತಾ ಇರಬೇಕಾದರೆ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕದಲ್ಲಿ ಈ ಒಂದು ಆರಾಧನೆಯನ್ನು ನಾವು ಮಾಡ್ತಾ ಇರಬೇಕಾದರೆ, ನಿಮ್ಮ ಮನೆಗಳಲ್ಲಿ ನೀವಿದ್ದು ಟಿವಿ ಹಾಗೂ ವಿವಿಧ ಮಾಧ್ಯಮಗಳ ಮೂಲಕ ಈ ಪರಮಪ್ರಸಾದದ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರಬೇಕಾದರೆ, ಆ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಮೇಲೆ ನಿನ್ನ ವರದಾನದ ಮಳೆಯನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರ ಪ್ರಭು ಯೇಸುವೆ. ಆರಾಧನೆ, ವಂದನೆ, ಸ್ತುತಿ, ನಮನ ನಿಮಗೆ. ಪ್ರಿಯರೇ, ಈಗ ಪರಮಪ್ರಸಾದದ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳೋಣ. ಎಂಥ ದಿವ್ಯ ಸಂಸ್ಕಾರ ಭಾಗಿ ವಂದಿಸೋಣ. ಈ ಗೀತೆಯ ಲತೀನ ಭಾಷೆಯ ಸಾಲುಗಳನ್ನು ನಾವು ಹಾಡಬೇಕಾದರೆ ಆ ದೇವರ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳೋಣ. ಅದ್ಭುತಕರವಾದ ಸಂಸ್ಕಾರಕ್ಕೆ ನಾವೀಗ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಗೀತೆಯನ್ನು ಹಾಡಬೇಕಾದರೆ ಪ್ರಭು ಯೇಸುವೆ, ಹೇರಳವಾದ ವರದಾನ ನಮ್ಮಲ್ಲಿ ನೆಲೆಸುವಂತೆ ಆಗಲಿ. Tantum ergo sacramentum veneremum genus
Victory, Genito, Laus Teubina, Signor, Salus, honor, virtus, conque, sitte, benedictio, procedente, abutrope, compassi, laudatio. Amen. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಆಶೀರ್ವಾದ ನಿರಂತರವಾಗಿ ನಮ್ಮನ್ನು ಕಾಪಾಡಿ ರಕ್ಷಿಸುವ ಆಶೀರ್ವಾದ. ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಆಶೀರ್ವಾದ. ಪ್ರಭು ಯೇಸುವಿನ ಆಶೀರ್ವಾದ ನಿತ್ಯ ನಿರಂತರವಾಗಿ ಆರೋಗ್ಯವನ್ನು ಕರುಣಿಸುವ ಆಶೀರ್ವಾದ. ವೈದ್ಯರಾಗಿರುವ ಪ್ರಭು ಯೇಸುವಿನ ಮೂಲಕ ಈ ರೋಗಗ್ರಸ್ತ ವಿಶ್ವಕ್ಕೆ ಆರೋಗ್ಯ ದೊರೆಯಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಕೋವಿಡ್-19 ಈ ಕಾಯಿಲೆಯಿಂದ ವಿಶ್ವಕ್ಕೆ ಆದಷ್ಟು ಬೇಗ ಬಿಡುಗಡೆ ದೊರೆತು ನೆಮ್ಮದಿಯ ಉಸಿರನ್ನು ನಾವೆಲ್ಲರೂ ಬಿಡುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳೋಣ. ಪ್ರಭು ಯೇಸುವಿನಿಂದ ಆಶೀರ್ವದಿತರಾಗೋಣ. ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ
ಸೌಖ್ಯದಾತೆ